ದೊಡ್ಡ ಪ್ರಶ್ನೆಯಾಗಿತ್ತು. ಹೇಗೆ ಅಂತ ಪ್ರಶ್ನೆ ಮಾಡೋದಕ್ಕೆ ರಾಜನು ಒಂದು ದಿನ ತನ್ನ 3 ಮಂತ್ರಿಗಳನ್ನು ಕರೆದು ಅವರ ಕೈಯಲ್ಲಿ ಒಂದೊಂದು ಚೀಲವನ್ನು ಕೊಟ್ಟರು. ರಾಜರು ಹೇಳಿದರು, ನೀವು ಕಾಡಿಗೆ ಹೋಗಿ ಒಳ್ಳೊಳ್ಳೆ ಹಣ್ಣನ್ನ ಆರಿಸಿ ಕೊಯ್ದು ತರಬೇಕು. 3 ಮಂತ್ರಿಗಳು ರಾಜರು ಹೇಳಿದಂತೆ ಮಾಡ್ತಾರೆ. ಅದರಲ್ಲಿ ಮೊದಲನೇ ತುಂಬಾ ಪ್ರಾಮಾಣಿಕವಾಗಿ ಒಳ್ಳೆ ಹಣ್ಣನ್ನ ಆರಿಸಿ ಕೊಯ್ದು ತನ್ನ ಚೀಲದಲ್ಲಿ ತುಂಬಿಸಿಕೊಳ್ತಾನೆ. ಎರಡನೆಯವ ತನ್ನ ಕುತಂತ್ರ ಬುದ್ಧಿಯನ್ನು ಸ್ವಲ್ಪ ಉಪಯೋಗಿಸ್ತಾನೆ. ರಾಜನಿಗೆ ಚೀಲವನ್ನ ಪೂರ್ತಿ ನೋಡ್ತಾರೆ ಅಂತ ಕೊಳತ ಹಣ್ಣನ್ನ, ಹಕ್ಕಿ ತಿಂದು ಹಾಳಾಗಿರೋ ಹಣ್ಣನ್ನ, ಹುಳ ಉಪ್ಪಟುಗಳು ಇರುವ ಹಣ್ಣನ್ನೆಲ್ಲ ತನ್ನ ಚೀಲದಲ್ಲಿ ತುಂಬಿಸಿ ಮೇಲೆ ಮಾತ್ರ ಒಳ್ಳೊಳ್ಳೆ ಹಣ್ಣನ್ನ ಚೀಲದಲ್ಲಿ ತುಂಬಿಸ್ಕೊಳ್ತಾರೆ. 3ನೇವನನ್ನ ಕೇಳ್ತೀರಾ? ತುಂಬಾ ಸೋಮಾರಿ ಮತ್ತು ಕುತಂತ್ರಿ. ರಾಜರಿಗೆ ಚೀಲವನ್ನ ಬಿಚ್ಚಿ ನೋಡ್ತಾರೆ ಅಂತ ಕಸ, ಕಡ್ಡಿ, ಮುಳ್ಳು, ಕಲ್ಲು, ಮಣ್ಣು ಇದನ್ನೆಲ್ಲ ದೋಚಿಕೊಂಡು ತನ್ನ ಚೀಲದಲ್ಲಿ ತುಂಬಿಸ್ಕೊಳ್ತಾನೆ. 3 ಮಂತ್ರಿಗಳು ತಮ್ಮ ಚೀಲವನ್ನು ಹೊತ್ತುಕೊಂಡು ತಮ್ಮ ಆಸ್ಥಾನಕ್ಕೆ ಬಂದು ರಾಜರ ಮುಂದೆ ಇರ್ತಾರೆ. ರಾಜರು ಕುತಂತ್ರಿಗಳಿಗೆ ಒಂದು ಪಾಠವನ್ನ ಕಲಿಸಬೇಕು ಅಂತ ತನ್ನ ಆಸ್ಥಾನದ ಸೈನಿಕರನ್ನು ಕರೆದು, ನೀವು ಈ 3 ಮಂತ್ರಿಗಳನ್ನು ಒಂದೊಂದು ಕೋಣೆಯಲ್ಲಿ ಕೂಡಿ ಹಾಕಿ ಮತ್ತು ಅವರು ತಂದ ಹಣ್ಣನ್ನು ಅವರೊಟ್ಟಿಗೆ ಇಡಿ. ನೀವು ಅವರಿಗೆ ಊಟವನ್ನ ಕೊಡಬೇಡಿ, ಅವರು ತಂದ ಹಣ್ಣಲ್ಲೇ ಹೊಟ್ಟೆ ತುಂಬಿಸಿಕೊಳ್ಳಿ ಹೇಳ್ತಾನೆ. ಸೈನಿಕರು ರಾಜರು ಹೇಳಿದಂತೆ ಮಾಡ್ತಾರೆ. ಅದರಲ್ಲಿ ಮೊದಲನೆಯವ ತುಂಬಾ ಪ್ರಾಮಾಣಿಕವಾಗಿ ಒಳ್ಳೆ ಹಣ್ಣನ್ನು ಆರಿಸಿ ತಂದವನು ಅದನ್ನೇ ತಿಂದು ಆರೋಗ್ಯವಂತನಾಗಿ ಹೊರಗಡೆ ಬರ್ತಾನೆ. ಕೊಳತ ಹಣ್ಣನ್ನ ತಂದವನು ಅದನ್ನೇ